ಸುಪ್ರೀಂ ಕೋರ್ಟ್ ಆದೇಶದಂತೆ ಮಂಗಳೂರು ನ್ಯಾಯಾಲಯದ ಆವರಣದಲ್ಲಿ ಲೋಕ್ ಅದಾಲತ್ ನಡೆಯಿತು. ರಾಜಿ ಮಾಡುವ ಮೂಲಕ ಇತ್ಯರ್ಥಪಡಿಸಬಹುದಾದ ಪ್ರಕರಣಗಳನ್ನು ಲೋಕ್ ಅದಾಲತ್ನಲ್ಲಿ ತೀರ್ಮಾನ ಮಾಡಲಾಗುತ್ತದೆ. ಚೆಕ್ ಬೌನ್ಸ್ ಪ್ರಕರಣ, ಕೌಟುಂಬಿಕ ಪ್ರಕರಣಗಳು ಇಂದಿನ ಲೋಕ್ ಅದಾಲತ್ನಲ್ಲಿ ಇತ್ಯರ್ಥಗೊಂಡವು. ಎರಡೂ ಕಡೆಯವರು ರಾಜಿ ಸಂಧಾನಕ್ಕೆ ಒಪ್ಪಿದ ಸಂದರ್ಭದಲ್ಲಿ ಈ ಪ್ರಕರಣವನ್ನು ರಾಜಿ ಸಂಧಾನದಲ್ಲಿ ಇತ್ಯರ್ಥಪಡಿಸಲಾಗುತ್ತದೆ. ಸಮಾಜದಲ್ಲಿ ಶಾಂತಿ, ನೆಮ್ಮದಿ ಮತ್ತು ಸಾಮರಸ್ಯ ನೆಲೆಗೊಳಿಸುವಲ್ಲಿ ಈ ಲೋಕ್ ಅದಾಲತ್ಗಳು ಮಹತ್ವದ ಪಾತ್ರ ವಹಿಸುತ್ತವೆ. ನ್ಯಾಯಾಲಯದ ಕಾನೂನು ಸೇವೆಗಳ ಸಮಿತಿಯು ಈ ಜನತಾ ನ್ಯಾಯಾಲಯವನ್ನು ರಚಿಸುತ್ತದೆ. ಪ್ರಕರಣಗಳಲ್ಲಿ ಮಾರ್ಗದರ್ಶನ ನೀಡಿ ರಾಜಿ ಸಂಧಾನ ಏರ್ಪಡಿಸಲು ಇಬ್ಬರು ಸಂಧಾನಕಾರರು ಇರುತ್ತಾರೆ. ಇವರಲ್ಲಿ ಒಬ್ಬರು ನ್ಯಾಯಾಧೀಶರಾಗಿರುತ್ತಾರೆ. ಸಂಧಾನಕಾರರು ಸೂಚಿಸುವ ಪರಿಹಾರ ತೃಪ್ತಿಯಾದರೆ ಮಾತ್ರ ರಾಜಿ ಏರ್ಪಡುತ್ತದೆ. ಇದರಿಂದ ನ್ಯಾಯಾಲಯಗಳ ಮೇಲಿನ ಒತ್ತಡ ಕಡಿಮೆಯಾಗುತ್ತದೆ ಮತ್ತು ತ್ವರಿತ ನ್ಯಾಯದಾನವೂ ಸಾಧ್ಯವಾಗುತ್ತದೆ. ಮಂಗಳೂರಿನಲ್ಲಿ ಜಿಲ್ಲಾ ಸತ್ರ ಹಾಗೂ ಎಲ್ಲ ನ್ಯಾಯಾಲಯದಲ್ಲಿ ಲೋಕ್ ಅದಾಲತನ್ನು ಹಮ್ಮಿಕೊಳ್ಳಲಾಗಿದೆ. ಇದು ಸುಪ್ರೀಂ ಕೋರ್ಟ್ ಉಚ್ಚ ನ್ಯಾಯಾಲಯದ ಆದೇಶ ಪ್ರಕಾರ 4 ಹಂತದಲ್ಲಿ ಅಂದರೆ 2020 ವರ್ಷದಲ್ಲಿ ಇವತ್ತಿನ ಅದಾಲತಲ್ಲಿ ಸುಮಾರು 600ಕ್ಕಿಂತ ಮಿಕ್ಕಿ ಕೇಸ್ಗಳನ್ನು ಇವತ್ತು ಅದಾಲತಿಗೆ ಸೇರಿಸಲಾಗಿದೆ. ಅದಲ್ಲದೆ ನೆಕ್ಸ್ಟ್ ಬರುವ ಏಪ್ರಿಲ್ 11 ತಾರೀಕಿಗೆ ಕೂಡ ಈ ಅದಾಲತನ್ನು ಮಾಡಲಾಗಿದೆ. ಇದರಲ್ಲಿ ಎಲ್ಲ ಥರದ ವ್ಯಾಜ್ಯ, ಸಾಧಾರಣ ನಿಮ್ಮದು ಫ್ಯಾಮಿಲಿ ಕೋರ್ಟು, ಸಿವಿಲ್ ಕೋರ್ಟು ಹಾಗೂ ಎಲ್ಲ ಥರದ ಕೇಸನ್ನು ಆದಷ್ಟು ಬೇಗದಲ್ಲಿ, ಅಂದರೆ ಈಗೊಂದು ಮಾತಿದೆ, ಜಸ್ಟಿಸ್ ಡಿಲೇಡ್ ಜಸ್ಟಿಸ್ ಡಿನೈಡ್ ಹೇಳಿ, ಅಂದರೆ ಆದಷ್ಟು ಜನರಿಗೆ ಒಳ್ಳೆಯದಾಗಬೇಕು, ಅಂದರೆ ಬೇಗ ತ್ವರಿತವಾಗಿ ನ್ಯಾಯ ಕೊಡಬೇಕೆಂದು ಇದೊಂದು ಕಾನ್ಸೆಪ್ಟ್ ಆಗಿರ್ತದೆ.